ಮಾನ್ಯ ಸಮಾಜ ಕಲ್ಯಾಣ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿಗೆ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ತುರ್ತಾಗಿ ಮನವರಿಕೆ ವರದಿ ಸಲ್ಲಿಸಬೇಕು. ಜೊತೆಗೆ ರಾಜ್ಯ ಸರ್ಕಾರವಾಗಿ ಕೇಂದ್ರ ಸರ್ಕಾರ ಮನವಿ ನಮ್ಮ ಮನವಿಯನ್ನು ಖಂಡಿತ ಪರಿಗಣಿಸಬೇಕು. ಈ ಕೂಡಲೇ ಇದನ್ನು ಕಾರ್ಯಗತಗೊಳಿಸುವಲ್ಲಿ ಯಾವ ತಡೆಯಾಡೆಯನ್ನು ಕೇಳಬೇಕಾಗಿಲ್ಲ. ಸಂವಿಧಾನದ ಹಕ್ಕು ನಮ್ಮ ಹಕ್ಕು, ಅದನ್ನು ನೀವು ಕೊಡಲೇಬೇಕು ಅಂತ ಹೇಳಿ ನನ್ನನ್ನು ಮಾತು ಮುಗಿಸ್ತೇನೆ. ಕೇಂದ್ರ ಸರ್ಕಾರದ ಮಾನ್ಯ ಜಿಲ್ಲಾಧಿಕಾರಿ ಚಾಮುಕೇಲ್ ಮಾನವಿ ಪತ್ರ ಸಲ್ಲಿಸಲು ಒತ್ತಾಯ. ಕೊಡಿಯಾಚ ಅಂಬೇಡ್ಕರ್ ವೃತ್ತಲಗುರು ಮಿನಿ ವಿಧಾನಸೌಧ ಬಿತ್ತರು ಹಕ್ಕೊತ್ತಾಯ ಜಾಥಾ. ನಮ್ಮ ಹಕ್ಕಿಗಾಗಿ, ನಮ್ಮ ಜಾಥಾ, ನಮ್ಮ ಬೇಡಿಕೆಗಾಗಿ ಇದು ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಕೊಂಪದವು ಇದರ ಆಶ್ರಯದಲ್ಲಿ ಸಮಸ್ತ ಕುಡುಬಿ ಸಮುದಾಯದ ಈ ಹಕ್ಕೊತ್ತಾಯ ಜಾಥಾ ಸರಿಪಡಿಸಬೇಕು. ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ಸೂಕ್ತ ತಿದ್ದುಪಡಿ ತಂದು 1956ರ ಮುಂಚೆ ಯಾವ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿದ್ದು ಅಲ್ಲಿ ನಮ್ಮ ಹೆಸರನ್ನು ತಿದ್ದುಪಡಿಯುವುದರ ಮೂಲಕ ಸೇರಿಸಿ ಸಮಾಜಕ್ಕೆ ಆಗಿರತಕ್ಕಂತಹ ಅನ್ಯಾಯವನ್ನು ಸರಿಪಡಿಸಬೇಕು. ಈ ಮೂಲಕ ಏನು ಸಂವಿಧಾನದ ರಕ್ಷಣೆ ಇತ್ತು ಆ ರಕ್ಷಣೆಯನ್ನ ಸಮಾಜಕ್ಕೆ ಅವರು ದೊರಕಿಸಿಕೊಡಬೇಕು. ಇದು ಕೇಂದ್ರ ಸರ್ಕಾರ ಮಾಡಬೇಕಾದಂತಹ ಕಾರ್ಯ. ಏಕೆಂದರೆ 1956ರ ಸಂವಿಧಾನ ತಿದ್ದುಪಡಿಯಲ್ಲಿ ನಮ್ಮ ಜಾತಿಯ ಹೆಸರು 1900 ಸಂವಿಧಾನದ ಅನುಚ್ಛೇದ 341 ಪ್ರಕಾರ ಸಂವಿಧಾನ ಏನು ಜಾತಿ ಪಟ್ಟಿಯನ್ನ 1950ರ ಸಂವಿಧಾನದ ಪರಿಶಿಷ್ಟ ಜಾತಿಗಳ ಆದೇಶ 1950ರಲ್ಲಿ ಏನು ಅಂಗೀಕರಿಸಿತು. ಅದರಲ್ಲಿ ಇದ್ದಂತೆ ಜೊತೆಗೆ 1936ರ ಬ್ರಿಟಿಷ್ ಸರ್ಕಾರದಲ್ಲಿ ಕೂಡ ಕಾಯ್ದಿರಿಸಿದಂತಹ ಒಂದು ಸೌಲಭ್ಯವನ್ನು ನಮಗೆ ಮಾಡಬೇಕು. 1939ರಿಂದ 1956ರವರೆಗೆ ಸಂವಿಧಾನ ನಮಗೆ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಆಧಾರದಲ್ಲಿ ಒಂದು ಅವಕಾಶವನ್ನು ನೀಡಿತು. ಈ ಅವಕಾಶವನ್ನು ಮಗದೊಮ್ಮೆ ತಿದ್ದುಪಡಿಯ ಲೋಪದಿಂದ ಆಗಿರುವಂತಹ ತಿದ್ದುಪಡಿಯ ಲೋಪದಿಂದ ಆಗಿರುವಂತಹ ಅನ್ಯಾಯವನ್ನ ಕೇಂದ್ರ ಸರ್ಕಾರ ಸರಿಪಡಿಸಬೇಕು. ಜೊತೆಗೆ ಈ ಬಗ್ಗೆ ರಾಜ್ಯ ಸರ್ಕಾರ ಸಮುದಾಯಕ್ಕೆ ಸಂವಿಧಾನ ತಿದ್ದುಪಡಿಯ ಲೋಪದಿಂದ ಅನ್ಯಾಯವಾಗಿದೆ ಎನ್ನುವಂತಹ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು. ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸತಕ್ಕಂತಹ ಮನವಿಯನ್ನ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕಳಿಸಿದ್ದು, ಸಮಾಜ ಕಲ್ಯಾಣ ಇಲಾಖೆಯ ಪ್ರತ್ಯಕ್ಷವಾಗಿ ನಮ್ಮ ಸಮುದಾಯಕ್ಕೆ ಕಳೆದ 70 ವರ್ಷಗಳಿಂದ ಆಗಿರತಕ್ಕಂಥ ಅನ್ಯಾಯದ ವಿವರವನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು. ಈ ಮೂಲಕ ಕೇಂದ್ರ ಸರ್ಕಾರ ಮುಂದುವರಿಯುವಂತಹ ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಸಮುದಾಯಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂತಹ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಾ ಈಗಾಗಲೇ ಎಲ್ಲ ದಾಖಲೆಗಳೊಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಸಚಿವರುಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಜೊತೆಗೆ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿಯನ್ನ ಗಣನೆಗೆ ತೆಗೆದುಕೊಳ್ಳಬೇಕು. ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಕಳೆದ 70 ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯ ಅದನ್ನು ಸರಿಪಡಿಸಬೇಕು. ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದಿರತಕ್ಕಂತಹ ಜಿಲ್ಲೆ, ಉಭಯ ಜಿಲ್ಲೆಗಳ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮುದಾಯವನ್ನ ಮೇಲಕ್ಕೆತ್ತುವಂತಹ ಕಾರ್ಯವನ್ನ ಮಾಡಬೇಕು ಎನ್ನುವಂತಹ ಕಳಕಳಿಯ ವಿನಂತಿ. ಜೊತೆಗೆ ಈ ಕುರಿತು ಮಗದೊಮ್ಮೆ ಸಾಂಕೇತಿಕವಾಗಿ ಕೇಂದ್ರ ಸರ್ಕಾರವನ್ನ, ರಾಜ್ಯ ಸರ್ಕಾರವನ್ನ ಒತ್ತಾಯಿಸುವಂತಹ ಈ ಹಕ್ಕೊತ್ತಾಯ ಜಾಥಾ ಸಂವಿಧಾನದ 341 ಮತ್ತೆ ಇರತಕ್ಕಂತಹ ಹಕ್ಕನ್ನ ಮಗದೊಮ್ಮೆ ನೀಡಲು ವಿನಂತಿ ಮಾಡಿಕೊಳ್ಳುತ್ತಾ ಹಕ್ಕೊತ್ತಾಯ ಜಾಥಾವನ್ನ ವಿಧಿ ವಿಧಾನಸೌಧದೊಳಗೆ ಹಮ್ಮಿಕೊಂಡಿದ್ದೇವೆ. ಈ ಜಾಥಾದಲ್ಲಿ ಆಗಿರತಕ್ಕಂತಹ ಎಲ್ಲಾ ನಮ್ಮ ಸಮುದಾಯದ ಎಲ್ಲ ಸಮಾಜ ಬಂಧುಗಳಿಗೆ ಸ್ವಾಗತ ಮಾಡಿಕೊಳ್ಳುತ್ತಾ ಜಾಥಾವನ್ನ ವಿಧಿ ವಿಧಾನಸೌಧದ ಮುಂದುವರಿಸುತ್ತಿದ್ದೇವೆ.
ಸಮಾಜದ ಹಕ್ಕೊತ್ತಾಯದ ಜಾಥಾ ಮೋಕೆದ ಈ ಊರದ ಸಾರ್ವಜನಿಕ ಬಂಧುಲೆ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪದವು ಮುಕ್ಲೆನ ಅಕ್ಕನೆಡೆ ದಕ್ಷಿಣ ಕನ್ನಡ ಜಿಲ್ಲೆದ ಮೂಡಾಯಿ ಪಡ್ಡಾಯಿ ತೆಂಕಾಯಿ ಬಡಕಾಯಿ ಕೂಂಟದ ಹೊಸದಿಪ್ಪನ ಕುಡುಬಿ ಸಮುದಾಯದ ಜನಮಾನ್ಯರನ್ನ ಸರ್ಕಾರದ ನಿಲಿಟ್ಟು ಸಾಂವಿಧಾನಿಕ ಕಟ್ಟುಮಟ್ಟಡು ತಿಕ್ಕೊಡಾಯಿನ ಹಕ್ಕನ್ನು ಪಡೆಪುನ ದಿಟ್ಟಿಡು ಹೋರಾಟ ಪಂಪಿನ ಪರಂಬಾಟದ ಸಾದಿಡು ಪಾರ್ದಿನ ಭಜನೆ ಈ ಹಕ್ಕೊತ್ತಾಯ ಜಾಥಾ ಕಡಲ ಭರಿತ ಕುಡಲ ದೂರದ ಜ್ಯೋತಿ ವೃತ್ತದ ಕೈತಲಡ್ಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಂದಾಯಿತ ಮಲ್ಪೆರೆಗಾದ ಕುಡುಬಿ ಸಮಾಜದ ಜನಮಾನ್ಯರು ಪಜ್ಜದಿದ್ದು ಪೋವೊಂದುಲ್ಲೆರು ಕುಡ್ಲದ ಮಿನಿ ವಿಧಾನಸೌಧಗೆ ಒಂದು ಕುಡುಬಿ ಸಮಾಜದ ಹಕ್ಕೊತ್ತಾಯದ ಜಾಥಾ ಎಂಕಿನ ಅಂಗಲಾಪದ ದುನಿಪು ಎಂಕ್ಲೆನ ಹಕ್ಕನ ಕೇನುನ ಈ ನೆರಣಿಗೆ ಕುಡುಬಿ ಸಮಾಜದ ಇನಿ ಸಾಂವಿಧಾನಿಕ ಹಕ್ಕನ ಕೇನೊಂದು ಎಂಕ್ಲೆನ ಮನಸ್ಸದ ಆಸೆದ ಬುಲಿಪುನು ಕೇಂದ್ರ ಸರ್ಕಾರದ ಗಮನದ ಕನವಡೊಂದಾಂಡ ಅವಕ್ಕಾದ ಈ ಹಕ್ಕೊತ್ತಾಯ ಜಾಥಾ ಕುಡುಬಿ ಸಮಾಜದ ಮಾತಾ ಸಂಘಟನೆ ಒಟ್ಟಾದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಒಂಜಾದ ಮಾರ್ಗದರ್ಶಕರು ಸಾಧಕರು ಸಮಸ್ತ ಸಮುದಾಯ ಬೆಸೆದು ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪದವು ಕುಡುಬಿ ಸಮಾಜ ಸೇವಾ ಸಂಘ ಕೊಂಪದವು ಇದರ ಆಶ್ರಯದಲ್ಲಿ ನಡೆಯುವ ಸಮಸ್ತ ಕುಡುಬಿ ಸಮುದಾಯದ ಹಕ್ಕೊತ್ತಾಯ ಜಾಥಾ ಸ್ವಾತಂತ್ರ್ಯ ಪೂರ್ವದಲ್ಲಿ ನೋವು ಕಷ್ಟ ಸಂಕಷ್ಟ ತುಳಿತಗಳಿಂದ ಖಿನ್ನತೆಗೆ ಒಳಗಾದ ಮೂಲ ನಿವಾಸಿಗಳು ನಾವೆಂದು ವರ್ಗೀಕರಣಗೊಂಡಿದ್ದ ಕುಡುಬಿ ಸಮಾಜ ಪರಿಶಿಷ್ಟ ಜಾತಿಯಲ್ಲಿ ಗುರುತಿಸಲ್ಪಟ್ಟಿತ್ತು. ಸ್ವಾತಂತ್ರ್ಯ ನಂತರವೂ ಪರಿಶಿಷ್ಟ ಜಾತಿಯಾಗಿದ್ದು ಸಮುದಾಯಕ್ಕೆ ಸಾಂವಿಧಾನಿಕವಾಗಿ ಸಾಮಾಜಿಕ ರಕ್ಷಣೆಯನ್ನು ನೀಡಲಾಗಿತ್ತು. ಆದರೆ ಕುಡುಬಿ ಸಮುದಾಯ ಕೊಂಪದವು ನಮ್ಮ ಸಮುದಾಯದ ಸಾಂವಿಧಾನಿಕ ತಪ್ಪುಗಳನ್ನು ಸರಿಪಡಿಸಿ ನಮ್ಮ ಸಮಾಜದ ಹಕ್ಕನ್ನು ನಮಗೆ ನೀಡಲು ಮುಂಬರುವ ಅಧಿವೇಶನದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಈ ಹಕ್ಕೊತ್ತಾಯ ಜಾಥಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಾಗುತ್ತಿದೆ. ಹಕ್ಕೊತ್ತಾಯದ ಜಾಥಾ ಜ್ಯೋತಿ ವೃತ್ತದಿಂದ ಮಿನಿ ವಿಧಾನಸೌಧದ ಕಡೆಗೆ ಈ ರಾಜರಸ್ತೆಯಲ್ಲಿ ಕುಡುಬಿ ಸಮಾಜದ ನಡಿಗೆ ಇದು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮನವಿ ನೀಡಲು ಸಮುದಾಯದ ಒಗ್ಗಟ್ಟಿನ ನಡಿಗೆ ಸಮುದಾಯದ ಗಣ್ಯರ ಜನನಾಯಕರ ಸಮಸ್ತ ಬಾಂಧವರ ಈ ಹಕ್ಕೊತ್ತಾಯ ಜಾಥಾ ದೃಢತೆ ಬದ್ಧತೆಯೊಂದಿಗೆ ಒಗ್ಗಟ್ಟಿನ ಕೆಚ್ಚೆದೆಯೊಂದಿಗೆ ಸಾಗುತ್ತಿದೆ. ಮಂಗಳೂರಿನ ಜ್ಯೋತಿ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ನಮ್ಮ ಜಾಥಾ ನಮ್ಮ ಹಕ್ಕಿಗಾಗಿ, ನಮ್ಮ ಜಾಥಾ ನಮ್ಮ ಇಡೋಣ. ನಮ್ಮ ನಡಿಗೆ ನಮ್ಮ ಹಕ್ಕಿಗಾಗಿ, ನಮ್ಮ ಜಾಥಾ ನಮ್ಮ ಬೇಡಿಕೆಗಾಗಿ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಕೊಂಪದವು ಇದರ ಆಶ್ರಯದ ನಮ್ಮ ಹಕ್ಕೊತ್ತಾಯ ಜಾಥಾದ ಈ ಭವ್ಯ ನಡಿಗೆಯಲ್ಲಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀ ಕೃಷ್ಣ ಕೊಂಪದವು, ಪ್ರಧಾನ ಕಾರ್ಯದರ್ಶಿ ಶೇಖರ್ ಗೌಡ ಬಸ್ಪೆ, ಸಂಘಟನಾ ಕಾರ್ಯದರ್ಶಿ ಸುಂದರ್ ಗೌಡ ಕಡಂದಲೆ, ಉಪಾಧ್ಯಕ್ಷರು ಕೋರ್ಗ್ಯ ಗೌಡ ಅರ್ಜುನ ಕೋಡಿ, ಜೊತೆ ಕಾರ್ಯದರ್ಶಿ ಸುರೇಶ್ ಕೊಂಪದವು, ಕೋಶಾಧಿಕಾರಿ ಎಚ್ ರಾಮಗೌಡ ಹೊಸಗದ್ದೆ, ವಿದ್ಯಾ ವೇದಿಕೆ ಸಂಚಾಲಕರು ಶ್ರೀ ಉದಯ್ ಮಂಗಳೂರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಎಲ್ಲ ಗುರಿಕಾರರು. ಕುಡುಬಿ ಸಮಾಜದ ಹಕ್ಕೊತ್ತಾಯದ ಜಾಥಾ ಬಂಧುಲೆ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ
ಸಮಾಜ ಸೇವಾ ಕನ್ನಡ ಜಿಲ್ಲೆದ ಮೂಡಾಯಿ ಪಡ್ಡಾಯಿ ತೆಂಕಾಯಿ ಬಡಕಾಯಿ ಕೂಟದ ಹೊಸದಿಪ್ಪುನ ಕುಡುಬಿ ಸಮುದಾಯದ ಜನಮಾನ್ಯರನ್ನ ಸರ್ಕಾರದ ನಿಲೆ ಹೋರಾಟ ಪಂಪಿನ ಪರಂಬಾಟದ ಸಾದಿಡು ಪಾರ್ದಿನ ಪಜ್ಜನೆ ಈ ಹಕ್ಕೊತ್ತಾಯ ಜಾತ ಪಜ್ಜದಿದ್ದು ಪೊರುಂದುಲ್ಲೆ ಕುಡ್ಲದ ಮಿನಿ ವಿಧಾನಸೌಧಗೆ ಒಂದು ಕುಡುಬಿ ಸಮಾಜದ ಹಕ್ಕು ಈ ಹಕ್ಕೊತ್ತಾಯ ಜಾತ ಒಂದು ಎಂಕ್ಲೆನ ಹಕ್ಕುಗಾದ ಎಂಕ್ಲೆನ ಒಟ್ಟು ಕೈ ಸೇರಾಯಿನ ಮಾತ ಬಂದುಲೆಗೆ ಉಡಲ್ ದಿಂಜಿ ಸೊಲ್ಮೆಲು ಆಶ್ರಯದಲ್ಲಿ ನಡೆಯುವ ಸಮಸ್ತ ಕುಡುಬಿ ಸಮುದಾಯದ ಹಕ್ಕೊತ್ತಾಯ ಜಾಥಾ ಸ್ವಾತಂತ್ರ್ಯ ಪೂರ್ವದಲ್ಲಿ ನೋವು ಕಷ್ಟ ಸಂಕಷ್ಟ ತುಳಿತಗಳಿಂದ ಖಿನ್ನತೆಗೆ ಒಳಗಾದ ಮೂಲ ನಿವಾಸಿಗಳು ನಾವೆಂದು ವರ್ಗೀಕರಣಗೊಂಡಿದ್ದ ಕುಡುಬಿ ಸಮಾಜ ಪರಿಶಿಷ್ಟ ಜಾತಿಯಲ್ಲಿ ಗುರುತಿಸಲ್ಪಟ್ಟಿತ್ತು. ಸ್ವಾತಂತ್ರ್ಯ ನಂತರವೂ ಪರಿಶಿಷ್ಟ ಜಾತಿಯಾಗಿದ್ದು ಸಮುದಾಯಕ್ಕೆ ಸಾಂವಿಧಾನಿಕವಾಗಿ ಸಾಮಾಜಿಕ ರಕ್ಷಣೆಯನ್ನು ನೀಡಲಾಗಿತ್ತು. ಆದರೆ ಕುಡುಬಿ ಸಮುದಾಯ ಸಂವಿಧಾನದ 8ನೇ ತಿದ್ದುಪಡಿ ಸಂದರ್ಭದಲ್ಲಿ ಆಗಿರುವ ತಪ್ಪಿನಿಂದ ಈ ಬಗ್ಗೆ ನಿರಂತರ ಹೋರಾಟಗಳು ಮುಂಬರುವ ಅಧಿವೇಶನದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಈ ಹಕ್ಕೊತ್ತಾಯ ಜಾಥಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಉದ್ದೇಶ. ಕುಡುಬಿ ಸಮಾಜದ ಈ ಹಕ್ಕೊತ್ತಾಯರ ಹಿತೈಷಿಗಳ ಕುಡುಬಿ ಸಮಾಜದ ಹಿರಿಯರ ಕಿರಿಯರ ಸಾಧಕರ ಸಮುದಾಯದ ಗಣ್ಯರ ಜನ ನಾಯಕರ ಸಮಸ್ತ ಬಾಂಧವರ ಈ ಹಕ್ಕೊತ್ತಾಯ ಜಾಥಾ ದೃಢತೆ ಬದಲಲ್ಲಿ ಕೂಡಿಕೊಂಡೇ ಬರಬೇಕು. ಇಡೀ ವಿಧಾನಸೌಧದೊಳಗೆ ಜಾಥಾ ಸಂಪನ್ನಗೊಳ್ಳಲಿದೆ. ಅಲ್ಲಿ ಕಿರು ಅವಧಿಯ ಒಂದು ಸಭೆ ಇರುತ್ತೆ. ಅಲ್ಲಿಂದ ಜಾಥಾ ಮುಗೀತದೆ. ಅದರಿಂದ ಎಲ್ಲರೂ ನಮ್ಮ ಜಾಥಾದ ಹಿಂದುಗಡೆಗೆ ಬಂದು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಜಾಥಾಕ್ಕೆ ಸಹಕರಿಸಿದ ಎಲ್ಲ ಕುಡುಬಿ ಬಾಂಧವರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀ ಕೃಷ್ಣ ಕುಂಪದವು, ಪ್ರಧಾನ ಕಾರ್ಯದರ್ಶಿ ಶೇಖರ್ ಗೌಡ ಬಜ್ಪೆ, ಸಂಘಟನಾ ಕಾರ್ಯದರ್ಶಿ ಸುಂದರ್ ಗೌಡ ಕಡಂದಲೆ, ಉಪಾಧ್ಯಕ್ಷರು ಕೋರ್ಗ್ಯ ಗೌಡ ಅರ್ಜುನ ಕೋಡಿ, ಜೊತೆ ಕಾರ್ಯದರ್ಶಿ ಸುರೇಶ್ ಕುಂಪದವು, ಕೋಶಾಧಿಕಾರಿ ಎಚ್ ರಾಮಗೌಡ ಹೊಸಗದ್ದೆ, ವಿದ್ಯಾ ವೇದಿಕೆ ಸಂಚಾಲಕರು ಶ್ರೀ ಉದಯ್ ಮಂಗಳೂರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಎಲ್ಲ ಗುರಿಕಾರರು, ದರ್ಶಕರು, ಸಾಧಕರು, ಸಮಸ್ತ ಸಮುದಾಯ ಬೆಸೆದು ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪದವು ಜಾಥಾವನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಳ್ಳಲು ಸಹಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಸಹಕರಿಸಿರುವಂತಹ ಎಲ್ಲ ಮಂಗಳೂರು ನಗರದ ಜನತೆಗೆ ಅಭಿಮಾನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆರಕ್ಷಕರ ಅಭಿಮಾನಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಒಟ್ಟು ಕೈ ಸೇರಾಯಿನ ದಕ್ಷಿಣ ಜೊತೆಗೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿಮಾನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಹಕ್ಕೊತ್ತಾಯ ಜಾಥಾ, ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಾಜ ಬಂಧುಗಳನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ನಮ್ಮ ಜೊತೆಗೂಡಿದಂಥ ಎಲ್ಲ ಸಮುದಾಯದ ಸಂಘಟನೆ ಕೂಡ ನಾವು ಅಭಿಮಾನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪದಾಧಿಕಾರಿಗಳು ಜೊತೆಗೆ ಉಡುಪಿ ಜಿಲ್ಲೆಯ ಜನತೆಯನ್ನು ಕೂಡ ಈ ಸಂದರ್ಭದಲ್ಲಿ ಜನತೆಗಳ ಅಭಿಮಾನಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ದಕ್ಷಿಣ ಕನ್ನಡ
ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕಂಪದವು ನಮ್ಮ ಸಮುದಾಯದ ಸಾಂವಿಧಾನಿಕ ತಪ್ಪುಗಳನ್ನು ಸರಿಪಡಿಸಿ ನಮ್ಮ ಸಮಾಜದ ಹಕ್ಕನ್ನು ನಮಗೆ ನೀಡಲು ಮುಂಬರುವ ಅಧಿವೇಶನದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಲು ಅವರ ಕಲಾಕಾರರ, ಸಾಧಕರ, ಸಮುದಾಯದ ಗಣ್ಯರ, ಜನನಾಯಕರ, ಸಮಸ್ತ ಬಾಂಧವರ ಈ ಹಕ್ಕೊತ್ತಾಯ ಜಾಥಾ ದೃಢತೆ, ಬದ್ಧತೆಯೊಂದಿಗೆ ಒಗ್ಗಟ್ಟಿನ ಕಳೆದ 70 ವರ್ಷಗಳಿಂದ ನಾವು ಕಳೆದುಕೊಂಡಿರುವ ಸಾಂವಿಧಾನಿಕ ಹಕ್ಕನ್ನು ಮರಳಿ ಪಡೆಯಲು ನಮ್ಮ ನಡಿಗೆ, ನಮ್ಮ ಹಕ್ಕಿಗಾಗಿ, ನಮ್ಮ ಜಾಥಾ, ನಮ್ಮ ಬೇಡಿಕೆಗಾಗಿ ಇದು ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಕೊಂಪದವು ಇದರ ಆಶ್ರಯದಲ್ಲಿ ಒಂದು ಕುಡುಬಿ ಸಮಾಜದ ಹಕ್ಕೊತ್ತಾಯದ ಜಾಥಾ ನೋಕೆದ ಈರೂರದ ಸಾರ್ವಜನಿಕ ಬಂಧುಲೆ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಪದ್ಧತಿ ಕೊಡ್ಲದ ಮಿನಿ ವಿಧಾನಸೌಧಗ ಒಂದು ಕುಡುಬಿ ಸಮಾಜದ ಹಕ್ಕೊತ್ತಾಯದ ಜಾಥಾ ಎಂಕ್ಲೆನ ಹಕ್ಕನೆ ಎಂಕುಲು ಕೇನೊಂದು ಬೈದ ಎಂಕ್ಲೆನ ಹಕ್ಕನೆ ಎಂಕ್ಲಿಗೆ ಪಿರ ಕೊರ್ಲೆ ಪಂಪಿನ ಅಂಗಲಾಪದ ದುನಿಪು ಇಲೆತ್ತ ಅಟ್ಟನೆಡೆ ಈ ಹಕ್ಕೊತ್ತಾಯ ಜಾಥಾ ಕುಡ್ಲದ ಜ್ಯೋತಿ ತಿರ್ಗಾಸುಡ್ ಆದಿಯಾದ ಕುಡ್ಲದ ಮಿನಿ ವಿಧಾನಸೌಧಗ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರದ ಗೋಚರಗ ಮನವಿದ ಸಂದಾಯ್ತಗಾದ ಕುಡುಬಿ ಕುಟುಂಬದ ಈ ಹಕ್ಕೊತ್ತಾಯ ಜಾಥಾ ಸಾಗೊಂದು ಈ ರಾಜಮಾರ್ಗಗಳು ಸಂವಿಧಾನದ ಅನುಚ್ಛೇದ 341 ಲೆಕ್ಕ ಇತ್ತಿನ ಸಾಂವಿಧಾನಿಕ ಹಕ್ಕನೆ ಪಿರ ಪಡೆಯರೆ ಒತ್ತಾಯ ಮಲ್ತೊಂದು ಈ ಹೊರಟು ಎಂಕ್ಲೆನ ಬುಳಿಚಿಲಿಗೆ ಸಾದಿ ಮತದ ಕೊರಡೊಂದು ಈ ಹಕ್ಕೊತ್ತಾಯ ಜಾಥಾ ಒಂದು ಎಂಕ್ಲೆನ ಹಕ್ಕುಗಾದ ಕುಡುಬಿ ಸಮಾಜ ಸೇವಾ ಸಂಘ ಕೊಂಪದವು ಇದರ ಆಶ್ರಯದಲ್ಲಿ ನಮ್ಮ ಸಮಾಜದ ಹಕ್ಕನ್ನು ನಮಗೆ ನೀಡಲು ಮುಂಬರುವ ಅಧಿವೇಶನದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಈ ಹಕ್ಕೊತ್ತಾಯ ಜಾಥಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಉದ್ದೇಶ ಕುಡುಬಿ ಸಮಾಜ ಹಕ್ಕೊತ್ತಾಯ ಜಾಥಾ ಮಂಗಳೂರಿನ ಹೃದಯ ಭಾಗವಾದ ಜ್ಯೋತಿ ವೃತ್ತದಿಂದ ಮಿನಿ ವಿಧಾನಸೌಧದ ಕಡೆಗೆ ಈ ರಾಜ ರಸ್ತೆಯಲ್ಲಿ ಕುಡುಬಿ ಸಮಾಜದ ನಡಿಗೆ ಇದು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮನವಿ ನೀಡಲು ಸಮುದಾಯದ ಒಗ್ಗಟ್ಟಿನ ನಡಿಗೆ ನಮ್ಮ ಹಕ್ಕುಗಳನ್ನು ಪಡೆಯುವುದು ನಮ್ಮ ಹಕ್ಕು ಎನ್ನುವ ಧೀರ ವೀರ ನಡಿಗೆ ಆತ್ಮೀಯ ಸಜ್ಜನ ನಾಗರಿಕ ಬಂಧುಗಳೇ ಇದು ಕುಡುಬಿ ಸಮಾಜದ ಹಕ್ಕೊತ್ತಾಯ ರಿಜಿಸ್ಟರ್ಡ್ ಕೊಂಪದವು ಇದರ ಆಶ್ರಯದಲ್ಲಿ ಸಮುದಾಯವನ್ನೊಳಗೊಂಡ ಸಮಾಜ ಬಂಧುಗಳ ಜತೆಯಲ್ಲಿ ಸಂವಿಧಾನದ ಅನುಚ್ಛೇದ 341(1) ಇದ್ದ ಸಾಂವಿಧಾನಿಕ ಹಕ್ಕನ್ನು ಮರಳಿ ಪಡೆಯಲು ಒತ್ತಾಯಿಸಿ ಕುಡುಬಿ ಸಮಾಜ ಬಾಂಧವರ ಹಿತೈಷಿಗಳ ಕುಡುಬಿ ಸಮಾಜದ ಕಿರಿಯರ ಸಮಾಜ ಸೇವಕರ ವೃತ್ತಿ ಬಾಂಧವರ ಕಲಾಕಾರರ ಸಾಧಕರ ಸಮುದಾಯದ ಗಣ್ಯ ನಮ್ಮ ಹಕ್ಕೊತ್ತಾಯ ಜಾಥಾ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೇರೆ ವಿಧಾನಸೌಧತ್ತ ಕೊಟ್ಟಲಿಕ್ಕಿದೆ. ಅದರಿಂದ ಎಲ್ಲ ಸಮಾಜ ಬಂಧುಗಳು ಕೊನೆ ಜಾಥಾದೊಂದಿಗೆ ಸೇರಿಕೊಂಡು ನಮ್ಮ ಜೊತೆ ನಡಿಗೆಯಲ್ಲಿ ಸೇರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. एक बगले मनवी हमें एसिल लेतने रावटे सर जन दावनो हमें ये उद्देश्य दरगा सहकार करते सुकले सर्वल्या दयदरनु जवनर सगले मर्गर विलेलेना वोनका आमचे नट्टुगु हेज्जेगलियाम ये डीसी ऑफिस ಗೆ हेज्जेगलचेनु आम्ही दिल्ली के पार्लिमेंट ಗೆ हेज्जेगलचे तुम्ही मनात दरा तुम्ही आमचे नट्टु सर्वया लैना रिंगड मुखार वोनका आमका चोनु मोदी अतना हेंगती चले हरियामी करचरे या हा ಇದೆಲ್ಲನ ದಯದರ್ನು आमचे नट्टु सर्वनु ಈ ಸಭಾ आणि पूर्ण वर्दी काम संचेणे तुम्ही दयदर्नु जवनेर सुकले आमचे नट्टु सर्वनु मेरवणेಗೆ
आमच्याकडे विनंती करते सिया आम्ही मात्र आमच्या नट्टको आमगेले गुडकार सरे ह्या प्रायरे हेजे नट्ट आमच्या नट्टको हेजे घालता सांगणारे हेजे आमकां पटाबूक हेजे धूप कोले म्हणून आमकां गोतू जाल्या ಸಮಾಜದ ಹಕ್ಕೊತ್ತಾಯದ ಜಾಥಾ ಮೋಕೆದ ಈ ಊರದ ಸಾರ್ವಜನಿಕ ಬಂಧುಲೆ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪದವು ಮುಕ್ಲೆನ ಅಟ್ಟಣೆ ಸಾಂವಿಧಾನಿಕ ಕಟ್ಟುಮಟ್ಟಡೆ ತಿಕ್ಕುಡಾಯಿನ ಹಕ್ಕನ್ನು ಪಡೆಪುನದ್ದಿಟ್ಟಿಡೆ ಹೋರಾಟ ಪಂಪಿನ ಪರಂಬಾಟದ ಸಾದಿಡೆ ಪಾರ್ದಿನ ಪಜ್ಜನೆ ಈ ಹಕ್ಕೊತ್ತಾಯ ಜಾಥಾ ಜ್ಯೋತಿ ಕೈತಲಂಡು ಜಿಲ್ಲಾಧಿಕಾರಿಗೆ ಮನವಿ ಸಂದಾಯಿತ ಮಲ್ಪರೆಗಾದೆ ಹೋಗೊಂದುಲ್ಲರೆ ಕೊಡ್ಲದ ಮಿನಿ ವಿಧಾನಸೌಧಗ ಆದರೆ ಕುರುಬಿ ಸಮುದಾಯ ಸಂವಿಧಾನದ 8ನೇ ತಿದ್ದುಪಡಿ ಸಂದರ್ಭದಲ್ಲಿ ಆಗಿರುವ ತಪ್ಪಿನಿಂದ ಈ ಬಗ್ಗೆ ನಿರಂತರ ಹೋರಾಟಗಳು ನಡೆಯುತ್ತಿದೆ. ದಕ್ಷಿಣ ಕನ್ನಡ ಕುಡುಬಿಗಳ ಈಡೇರಿಸಲು ಹೋರಾಡುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪದವು ನಮ್ಮ ಸಮುದಾಯದ ಹಕ್ಕೊತ್ತಾಯ ಜಾಥಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಉದ್ದೇಶ. ಕುಡುಬಿ ಸಮಾಜದ ಈ ಹಕ್ಕೊತ್ತಾಯ ಮಂಗಳೂರಿನ ಹೃದಯ ಭಾಗವಾದ ಜ್ಯೋತಿ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಈ ಜಾಥಾ ಸಾಗುತ್ತಿದೆ. ಹಕ್ಕೊತ್ತಾಯದ ಜಾಥಾ ಜ್ಯೋತಿ ವೃತ್ತದಿಂದ ಮಿನಿ ವಿಧಾನಸೌಧದ ಕಡೆಗೆ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಹೆಜ್ಜೆಯನ್ನು ಇಡೋಣ. ನಮ್ಮ ನಡಿಗೆ, ನಮ್ಮ ಹಕ್ಕಿಗಾಗಿ, ನಮ್ಮ ಜಾಥಾ, ನಮ್ಮ ಬೇಡಿಕೆಗಾಗಿ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಕೊಂಪದವು ಇದರ ಆಶ್ರಯದಲ್ಲಿ ಸಮಸ್ತ ಕುಡುಬಿ ಸಮುದಾಯದ ಈ ಹಕ್ಕೊತ್ತಾಯ ಜಾಥಾ. ಈ ಜಾಥಾಕ್ಕೆ ಸಹಕರಿಸಿದ ಎಲ್ಲ ಕುಡುಬಿ ಬಾಂಧವರಿಗೆ ವಂದನೆಗಳು. ಸಮುದಾಯದ ಕಾರ್ಯದರ್ಶಿ ಸುಂದರ್ ಗೌಡ ಕರಂದಲೆ, ಉಪಾಧ್ಯಕ್ಷರು ಕೋರ್ಗ್ಯಗೌಡ ಅರ್ಜುನ ಕೋಡಿ, ಜೊತೆ ಕಾರ್ಯದರ್ಶಿ ಸುರೇಶ್ ಕೊಂಪದವು, ಕೋಶಾಧಿಕಾರಿ ಎಚ್ ರಾಮಗೌಡ ಹೊಸಗದ್ದೆ, ವಿದ್ಯಾ ವೇದಿಕೆ ಸಂಚಾಲಕರು ಶ್ರೀ ಉದಯ್ ಮಂಗಳೂರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು. ಜಾಥಾ ಮೋಕೆದ ಈ ಊರದ ಸಾರ್ವಜನಿಕ ಬಂಧುಲೆ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಂಪಿ ತೆಂಕಾಯಿ ಬಡಕಾಯಿ ಕೂಟದ ಬಸವಪ್ಪನ ಕುಡುಬಿ ಸಮುದಾಯದ ಜನಮಾನ್ಯರನ್ನ ಸರ್ಕಾರದ ಲಿಮಿಟ್ ಸಾಂವಿಧಾನಿಕ ಕಟ್ಟುಮಟ್ಟಡೆ ತಿಕ್ಕೊಡಾಯಿನ ಹತ್ತಿನ ಪಡೆಪುನದ್ದಿಟ್ಟಿಡೆ ಹೋರಾಟ ಪಂಪಿನ ಪರಂಬಾಟದ ಸಾದಿಡೆ ಪಾರ್ದಿನ ಭಜನೆ ಈ ಹಕ್ಕೊತ್ತಾಯ ಜಾಥಾ ಕಡಲ ಬರಿ ಟ್ರೈ ಕೊಡಬಾರ್ದು. ಟ್ರೈ ಕೊಡ್ಬೋದು. ಗಾಡಿ ಉಂಟ ಗಾಡಿ ಉಲ್ಲ ಹೇಳ್ಬೋದು. ಅದರ ನಂತರ 1900 ಕಾಕಾ ಸಾಹೇಬ್ ಕಾಡಲ್ಕರ್ ಕಮಿಷನ್ ಏನು ರಾಜ್ಯಗಳ ಪುನರ್ವಿಂಗಡಣೆ ಕಾಯ್ದೆಯ ಉದ್ದೇಶಕ್ಕೋಸ್ಕರ ಈ ಕಾಯ್ದೆಯನ್ನು ಮಾಡಲಾಗುತ್ತೆ.
ಆ ಕಾಯ್ದೆಯಲ್ಲಿ ಕಾಕಾ ಸಾಹೇಬ್ ಕಾಲೇಕರ್ ಕಮಿಷನ್ ಏನು ವರದಿ ಮಾಡುತ್ತೆ, ಆ ವರದಿಯ ಆಧಾರದಲ್ಲಿ ಪ್ರತಿ ರಾಜ್ಯಕ್ಕೆ ಹೊಸ ರಾಜ್ಯಗಳಿಗೆ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನ ಮಾಡುತ್ತೆ. ಕಾಕಾ ಸಾಹೇಬ್ ಕಾಲೇಕರ್ ಕಮಿಷನ್ ಮೈಸೂರು ರಾಜ್ಯಕ್ಕೆ ಕುಣಬಿ ಜಾತಿಯನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ 1950ರ ಆದೇಶದಲ್ಲಿ ತಂದೆ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲು ಶಿಫಾರಸು ಮಾಡಿಕೊಂಡು ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆದರೆ 1956 ಸೆಪ್ಟೆಂಬರ್ 10ರಿಂದ 13ರ ತನಕ ನಡೆದಂತಹ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಮಾಡಿಫಿಕೇಶನ್ ಆರ್ಡರ್ 1956 ಅನ್ನ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡುತ್ತೆ. ಅಂಗೀಕಾರ ಮಾಡಿದಂತಹ ಆ ಕಾಯ್ದೆಯಲ್ಲಿ ಮೈಸೂರು ರಾಜ್ಯದ ಸೌತ್ ಕೇಂದ್ರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕುಣಬಿ ಜಾತಿಯನ್ನು ಸೇರಿಸಬೇಕಿತ್ತು. ಕುಣಬಿ ಜಾತಿಯನ್ನು ಸೇರಿಸದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡುಂಬಣ್ಣ ಎನ್ನುವಂತೆ ತಪ್ಪಾಗಿ ಹೆಸರನ್ನು ಸೇರಿಸಿಕೊಂಡು ನಮ್ಮನ್ನು ನ್ಯಾಯಯುತವಾಗಿ ಸಿಗಬೇಕಾದ ಹಕ್ಕಿನಿಂದ ವಂಚನೆ ಮಾಡಲಾಗುತ್ತೆ. ಆದುದರಿಂದ ಅದನ್ನು ಸರಿಪಡಿಸಬೇಕು. ಅದಕ್ಕೋಸ್ಕರ 1972ರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕುಣಬಿ ಸಮಾಜ ಸೇವಾ ಸಂಘ ನಿರಂತರವಾಗಿ ಪ್ರಯತ್ನ ಮಾಡಿದೆ. ಈ ರಾಜ್ಯದ ಆಗಿನಿಂದ ಈಗಿನವರೆಗೆ ಸುಮಾರು 67 ಬೇರೆ ಶಾಸಕರನ್ನ, ಈ ರಾಜ್ಯದ 12 ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸಿ, ಜೊತೆಗೆ ಈ ರಾಜ್ಯದ 24 ಸಂಸದರಿಗೆ ಮನವಿಗಳನ್ನು ಸಲ್ಲಿಸಿ, ಬೇರೆ ಬೇರೆ 30 ಬೇರೆ ಬೇರೆ ಸಚಿವರುಗಳಿಗೆ ಮನವಿ ಸಲ್ಲಿಸಿ ನಮ್ಮ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ. ಆದರೆ ಆ ಬೇಡಿಕೆ ಈವರೆಗೆ ಈಡೇರಿಕೆ ಆಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ರಾಜಕೀಯವಾದಂತ ಶಕ್ತಿ ಇಲ್ಲ, ಬಲವಾದ ಜನಸಂಖ್ಯೆ ಇಲ್ಲ. ಈ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡ ಯಾವ ಕಾರಣಕ್ಕಾಗಿ ನಮ್ಮ ಜಾತಿಯನ್ನ ಆ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಬಿಟ್ಟಿದೆ ಹೋಗಿದೆ ಎನ್ನುವಂತಹ ಚಿಂತನೆಯನ್ನು ಮಾಡಲಿಕ್ಕಿಲ್ಲ. ಅದರ ಬಗ್ಗೆ ಸೂಕ್ಷ್ಮವಾಗಿ ಹಂಗೆ ಅಧ್ಯಯನ ಮಾಡಿಲ್ಲ. ಜೊತೆಗೆ ನಾವು ಏನು ಕಳೆದ 50 ವರ್ಷಗಳಿಂದ ಸಲ್ಲಿಸಿದ ಮನವಿಗಳು ಹಾಗೆಯೇ ರಾಜ್ಯ ಸರ್ಕಾರದ ಅಧಿಕಾರಿಕ ಮಟ್ಟದಲ್ಲಿ ಇದ್ದೇವೆ. ನಮ್ಮ ಒತ್ತಾಯದ ಪ್ರಯತ್ನವಾಗಿ 2007ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರೊಫೆಸರ್ ಟಿ ಬಸವನಗೌಡ ಇವರನ್ನ ನೇಮಕ ಮಾಡಿದ್ದು. ಸದ್ರಿ ಬಸವನಗೌಡರು ಕೂಡ ತಮ್ಮ ವರದಿಯನ್ನ 2009ರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು. ಅದರಲ್ಲಿ ಕುಣಬಿ ಜಾತಿಯನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಿಕೊಂಡು ತಮ್ಮ ವರದಿಯನ್ನು ಸಲ್ಲಿಸಿದ್ರು. ಆದರೆ 2014ರವರೆಗೆ ಆ ವರದಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿಟ್ಟು ಅಲ್ಲಿ ಕುಳಿತಂತಹ ರಾಜಕೀಯ ನಾಯಕರಿಗೆ, ಅಧಿಕಾರಿಗಳಿಗೆ ನಾವು ಅದರ ಬಗ್ಗೆ ಏನೋ ತಿಳುವಳಿಕೆ ಬಂದು ಮಗದೊಮ್ಮೆ ರಾಜ್ಯ ಸರ್ಕಾರ ಪ್ರೊಫೆಸರ್ ಮನೋಹರ್ ಯಾದವ್ ನೇಮಕ ಮಾಡಿಕೊಂಡು ಮಗದೊಮ್ಮೆ ನಮ್ಮ ಸಮುದಾಯದ ಬಗ್ಗೆ ಅಧ್ಯಯನ ನಡೆಸಿಕೊಂಡು ವರದಿಯನ್ನು ಪಡೆದುಕೊಂಡಿದ್ದು. ಆ ವರದಿ ಕೂಡ ಈವರೆಗೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿದೆ. ಯಾವುದೇ ವರದಿಗಳು ಕೂಡ ರಾಜ್ಯ ಸರ್ಕಾರ ಸೂಕ್ತವಾಗಿ ಸ್ಪಂದನೆ ನೀಡದೆ ಆ ವರದಿಯನ್ನು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಇಟ್ಟುಕೊಂಡಿದೆ. ಆದರೆ ಇದು ಆಗಿರುವಂತದ್ದು ಕೇಂದ್ರ ಸರ್ಕಾರದ ಸಂವಿಧಾನ ತಿದ್ದುಪಡಿ ಸಂದರ್ಭದಲ್ಲಿ. ಆದ್ದರಿಂದ ಕೇಂದ್ರ ಸರ್ಕಾರ ನೇರವಾಗಿ ಅದನ್ನು ಮಾಡಬೇಕಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರದ ಯಾವುದೇ ವರದಿಗಳ ಅಗತ್ಯ ಇರುವುದಿಲ್ಲ. ರಾಜ್ಯ ಸರ್ಕಾರ ಮಾಡಬೇಕಾದ ಇಷ್ಟೇ ಕೆಲಸ. ರಾಜ್ಯ ಸರ್ಕಾರ ಸಂವಿಧಾನದ ತಿದ್ದುಪಡಿ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಎನ್ನುವಂತನ್ನು ಮರಾಠಿ ಮಾಡಬೇಕಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ರಾಷ್ಟ್ರಪತಿಗಳಿಗೆ, ಜೊತೆಗೆ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರುಗಳಿಗೆ ದಾಖಲೆಗಳ ಸಹಿತ ಮನವಿಯನ್ನು ಸಲ್ಲಿಸಿದ್ದೇವೆ. ಸಂವಿಧಾನದಲ್ಲಿ ಲೋಪ ಆಗಿದೆ ಎನ್ನುವಂತಹ ಮನವರಿಕೆಯನ್ನು ಮಾನ್ಯ ಸಂಸದರು ಕೂಡ ಮಾಡಿದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ಮನವಿಯ ಮೇರೆಗೆ ರಾಜ್ಯ ಸರ್ಕಾರದ ವರದಿಯನ್ನು ಕೇಳಿದೆ. ಆದರೆ ರಾಜ್ಯ ಸರ್ಕಾರ ವರದಿ ಸಲ್ಲಿಸಿಲ್ಲ. ಅದರ ತ್ವರಿತವಾಗಿ ರಾಜ್ಯ ಸರ್ಕಾರ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಸಂವಿಧಾನದ ತಿದ್ದುಪಡಿ ದೋಷವನ್ನು ಕಳೆದುಕೊಂಡಿದೆ ಎನ್ನುವಂತಹ ವರದಿಯನ್ನು ಕೇಂದ್ರ ಸರ್ಕಾರ ಸಲ್ಲಿಸಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಮುಂಬರುವಂತಹ ಅಧಿವೇಶನದಲ್ಲಿ ಸೂಕ್ತ ತಿದ್ದುಪಡಿ ತಂದು ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ವಿನಂತಿ ಮಾಡಿಕೊಳ್ತಿದ್ದೇವೆ. ಈ ಮೂಲಕ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿಗೆ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ತುರ್ತಾಗಿ ವರದಿ ಸಲ್ಲಿಸಬೇಕು. ಜೊತೆಗೆ ಕೇಂದ್ರದ
ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿ ಸಂವಿಧಾನದಲ್ಲಿ ಸೂಕ್ತ ತಿದ್ದುಪಡಿಗಾಗಿ ವಿನಂತಿ ಮಾಡಿಕೊಳ್ಳಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ. ಈಗ ಸಮುದಾಯದ ಬಂಧುಗಳನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಈ ಜಾಥಾದ ಪ್ರಧಾನ ಸಂಚಾಲಕರು ಜೊತೆಗೆ ನಮ್ಮ ಸಮುದಾಯ ಜಿಲ್ಲಾ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದ ಸುಂದರಗೌಡ ಕಡದಲೆ ಇವರು ಮಾತಾಡಲಿದ್ದಾರೆ. ಸಮಾಜವಾದವರೇ, ನಾವು ಹೋರಾಟದ ಅಂತಿಮ ಹಂತದಲ್ಲಿದ್ದೇವೆ. ಅಂದರೆ ನಾವು 2 ತಿಂಗಳಿಂದ ಪಟ್ಟ ಶ್ರಮ ಈ ದಿನ ನಮಗೆ ಸಾರ್ಥಕವಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಗುಡುಬಿ ಸಂಘ ಗುಂಪದು ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಪ್ರತಿ ವಾರ್ಡ್ಯದ ಗುರಿಕಾರರು, ಪ್ರತಿ ವಾರ್ಡ್ಯದ ಜನಸಂಖ್ಯೆಯು, ಹಾಗೆ ದಕ್ಷಿಣ ಕನ್ನಡದಲ್ಲಿ ಹಿಡಿಯುವಂತಹ ಎಲ್ಲ ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಈಗ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸೋಲಲಿಲ್ಲ, ಎಲ್ಲಿಯೂ ನಮಗೆ ಬಿಸಿಲು ತಾಗುವುದಿಲ್ಲ. ನಮ್ಮ ಉದ್ದೇಶ ಒಳಗೊಂಡು ಅದೆಷ್ಟೋ ಸಮಯದಿಂದ ನಾವು ಹೋರಾಟ ಮಾಡಿ ನಮ್ಮ ಹಿರಿಯಲಾಗದ ಸಿರುವಂತ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಸಂಘವು ಕಳೆದ 70 ವರ್ಷದಿಂದ ಭಗೀರಥ ಪ್ರಯತ್ನ ಮಾಡ್ತಾ ಇದೆ. 64 MLAಗಳಿಗೆ 24 MP ಗಳಿಗೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟಿದೆ. ಯಾರೂ ನಮ್ಮನ್ನು ಕಣ್ಣೆತ್ತಿ ನೋಡಲಿಲ್ಲ. ಎಲ್ಲ ಮನವಿ ಕೊಟ್ಟದಿಂದ ಎಲ್ಲ ಕಚೇರಿಯಲ್ಲಿ ಹಾಗೆ ಉಳಿದಿದೆ. ಕಾರಣ ನಾವು ಬೀದಿಗೆ ಇಳಿಯಲಿಲ್ಲ. ಇವತ್ತು ನಮಗೆ ಬೀದಿಗೆ ಇಳಿಯುವ ಪರಿಸ್ಥಿತಿ ಬಂದಿದೆ. ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಯಾರ ಸಂಪತ್ತು ಕೊಡಲಿಲ್ಲ, ಯಾರು ಒಬ್ಬನು ದುಡಿದು ಇದಕ್ಕೆ ನಾನೇನು ಮಾಡ್ತೇನೆ ಇದು ಇಲ್ಲ. ನಾವು ಬಿಸಿಲು ಮಳೆಯನ್ನದೆ ದುಡಿದ 10 ರೂಪಾಯಿ ಹಣ ಒಟ್ಟು ಮಾಡಿ ಈ ಸಂಘಟನೆಯನ್ನು ಸಂಘಟಿಸಿದ್ದೇವೆ. ನಮಗೆ ಸಿಗುವಂತಹ ಸವಲತ್ತನ್ನು ಯಾವ ರೀತಿಯಲ್ಲಿ ತಡೆ ಹಿಡಿದಾರೋ ಅದನ್ನು ಕೂಡಲೇ ಮಾಧ್ಯಮ ಮೂಲಕ ನಾನು ಹೇಳ್ತಾ ಇದ್ದೇನೆ. ನಮ್ಮ ಸಮುದಾಯದಲ್ಲಿ ನೋಡಿ, ಇದೇ ಬರೇ ಒಂದು 10% ಮಾತ್ರ ಜನವು ನಾವು ಇಲ್ಲಿ ಬಂದಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಯೂ ಇದಕ್ಕಿಂತ 10 ಪಾಲು ಜನ ಇದ್ದಾರೆ. ನಾವು ಒಮ್ಮೆಲೆ ಬೀದಿಗಿಳಿಯುವ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ಅಂತಹ ಹೋರಾಟ ಮಾಡುವ ಒಂದು ಇದು ಚೈತನ್ಯವು ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ಬಿಸಿಲು ಒಂದು ಒಪ್ಪತ್ತಿನ ಊಟಕ್ಕೆ ನಾವು ಬಿಸಿಲನ್ನದೆ ಮಳೆ ಚಳಿಯನ್ನದೆ ದುಡಿದೇ ನಾವು ಊಟ ಮಾಡಬೇಕಾಗ್ತದೆ. ಆ ಪರಿಸ್ಥಿತಿಯು ನಮಗೆ ಬಂದೊಲಗಿದೆ. ಈ ಬ್ರಿಟಿಷರ ಕಾಲದಲ್ಲಿಯೂ 1931ರಲ್ಲಿ ನಮ್ಮನ್ನು ಈ ಶೆಡ್ಯೂಲ್ ಕಾಸ್ಟ್ ಅಂತ ಗುರುತಿಸಿದ್ದಾರೆ. ನಂತರ ಈ ಸರ್ಕಾರದ ಬದಲಾವಣೆ ಗವಜಿಯಲ್ಲಿ ನಾವು ಒಂದು ಕಡೆ ಮೂಲೆಗೆ ಸೇರಿಕೊಂಡು ಹೋಗಿದ್ದೇವೆ. ಆದರೂ ಸಂವಿಧಾನ ಪ್ರಕಾರ ಅನುಚ್ಛೇದ 341ರಂತೆ ಸಾಮಾಜಿಕ ಹಕ್ಕು ಮನವಿ ಪಡೆಯುವಲ್ಲಿ ನಾವು ಎಲ್ಲರಿಗೆ ಮನವರಿಕೆ ಮಾಡಿದ ಕೂಡಲೇ ಎಲ್ಲರೂ ನಾವು ಹೋರಾಟ ಮಾಡಿದೆ ಎಂದು ಹೇಳಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಹಿರಿಯರು, ವಾಳ್ಯದ ಗುರಿಕಾರರು, ಹಿರಿಯರು, ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ನಾವೆಲ್ಲ ಒಗ್ಗೂಡಿ ಈ ರೀತಿಯ ಪ್ರತಿಭಟನೆಗೆ ಬಂದದ್ದು. ಪ್ರತಿಭಟನೆಗೆಲ್ಲ ಮನವಿ ಕೊಡಲಿಕ್ಕೆ ನಾವು DC ಆಫೀಸ್ಗೆ ಬಂದದಲ್ಲ. ನಾವು ನಮ್ಮ ನಡಿಗೆ ದಿಲ್ಲಿಯ ಕಡೆಗೆ, ರಾಜ್ಯ ಸರ್ಕಾರದ ಕಡೆಗೆ, ಇದನ್ನು ನಾವು ಹೋರಾಟ ಮಾಡಿ ನಾವು ಸೋಲಿಲ್ಲ. ನಮಗೆ ಹೋರಾಟದ ಈಗ ಚೈತನ್ಯ ಬಂದಿದೆ. ನಮ್ಮ ಈ ಸಂವಿಧಾನದ ಪ್ರಕಾರ ಹಕ್ಕನ್ನು ಈ ಹೋರಾಟ ಮೂಲಕ ನಾವು ಪಡೆದೇ ಖಂಡಿತ ನಾವು ಪಡೆದೇ ಭರವಸೆಯ ಮೂಡಿಸಿಕೊಟ್ಟವರು ನೀವು. ಆದ್ದರಿಂದ ಎಲ್ಲರೂ ಇದೇ ಸಮಾಧಾನ ಚಿತ್ತದಿಂದ ಯಾವ ರೀತಿಯ ಒಂದು ಎದುರುಗೊಳಗಾಗದೆ ನಾವು ಮನವಿ ಕೊಟ್ಟು ಬರುವ ತನಕ ಸಂಯಮದಿಂದ ವರ್ತಿಸಿ, ನಮ್ಮ ಸಂಯಮ ಏನು, ನಾವು ಯಾವ ರೀತಿಯ ಜನಗಳನ್ನು ಹೇಳಿ ಇವತ್ತು ಮಂಗಳೂರಿನ ಪೇಟೆ ನಾವು ನಗರದಲ್ಲಿ ತೋರಿಸಿಕೊಟ್ಟಿದ್ದೇವೆ. ನೀವು ಕೊಟ್ಟಂತಹ ಬೇಡಿಕೆಯ ಮನವಿಯನ್ನು ರಾಜ್ಯ ಸಂಘದ ಮೂಲಕ ನಾವು ಡೈಲಿ ಜಿಲ್ಲಾಧಿಕಾರಿ ಕೊಟ್ಟು ಬರಲಿಕ್ಕಿದ್ದೇವೆ. ಅದನ್ನು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಮ್ಮ ಮನವಿಯನ್ನು ಖಂಡಿತ ಪರಿಗಣಿಸಬೇಕು. ಈ ಕೂಡಲೇ ಇದನ್ನು ಕಾರ್ಯಗೊಳಿಸುವಲ್ಲಿ ಯಾವ ತಡೆಯಾಡಲು ನೀವು ಹೇಳಬೇಕಾಗಿಲ್ಲ. ಸಂವಿಧಾನದ ಹಕ್ಕು ನಮ್ಮ ಹಕ್ಕು, ಅದನ್ನು ನೀವು ಕೊಡಲೇಬೇಕು ಅಂತ ಹೇಳಿ ನನ್ನೊಂದು ಮಾತು ಮುಗಿಸ್ತೇನೆ. ಇದಕ್ಕೆ ನಮಗೆ ಸ್ವಪ್ರೇರಣೆಯಿಂದ ನಮಗೆ
ಎರಡು ಜಿಲ್ಲೆಗೆ ಒಟ್ಟುಗೂಡುವ ಶಕ್ತಿ ನಮ್ಮಲ್ಲಿ ಇಲ್ಲ. ನಮ್ಮ ಸಂಘಟನೆ ಕೇಳಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ರಾಜ್ಯ ಸಂಘದ ಪದಾಧಿಕಾರಿಗಳ ಸ್ವಂತ ಸ್ವಪ್ರೇರಣೆಯಿಂದ ನಮ್ಮೊಟ್ಟು ಸೇರಿದ್ದಾರೆ. ಆದ್ದರಿಂದ ನಾವು ಈ ಹಕ್ಕನ್ನು ಪಡೆಯುವಲ್ಲಿ ಇನ್ನು ಹಿಂಕಾಲಿಡುವುದಿಲ್ಲ. ನಮಗೆ ಬಿಸಿಲಿಗೆ ಇದಕ್ಕೆ ಇದಿಲ್ಲ, ನಮಗೀಗ ಹುಮ್ಮಸ್ಸು ಬಂದಿದೆ. ನಾವು ಖಂಡಿತವಾಗಿ ಪಡೆದೇ ಕೊಡ್ತೇವೆ. ನೀವು ಕೊಟ್ಟಂತಹ ಮನಸ್ಸಿನ ಬೇಡಿಕೆಯನ್ನು ಬರವಣಿಗೆ ಮೂಲಕ ನಾವು ಈ ಮನವಿಯಲ್ಲಿ ಕಾಣಿಸಿದ್ದೇವೆ. ಇದನ್ನು ಈ ಕೂಡಲೇ ನಾವು ಜಿಲ್ಲಾಧಿಕಾರಿಗೆ ಕೊಡಲಿಕ್ಕಿದ್ದೇವೆ. ಹಾಗೆ ನೀವು ಹೀಗೆ ಸಂಯಮದಿಂದ ವರ್ತಿಸಿ ನಾವು ಕೊಟ್ಟು ಬರುವ ತನಕ ಮತ್ತೆ ಎಲ್ಲರೂ ಒಟ್ಟಿಗೆ ನಮ್ಮನ್ನು ಸೇರುವಲ್ಲಿಗೆ ನಿಮ್ಮ ಈ ಸಹಕಾರ ಈ ಹೋರಾಟಕ್ಕೂ ಇನ್ನು ಮುಂದಕ್ಕೆ ಇದು ಹೋರಾಟ ಇಲ್ಲಿಗೆ ಮುಕ್ತ ಇಲ್ಲ. ಇವತ್ತಿನಿಂದ ಹೋರಾಟ ಆರಂಭ. ಇದು ಸಿಗುವ ತನಕ ನಾವು ಬಿಡ್ಲಿಕ್ಕಿಲ್ಲ. ನಮಗೆ ಸಿಗಲೇಬೇಕು, ನಮಗೆ ಕೊಡಲೇಬೇಕು. ನಮ್ಮ ಸಂವಿಧಾನ ಹಕ್ಕಲ್ಲಿ ಭಾರತ ದೇಶದಲ್ಲಿ ಕೊಡಬೇಕನ್ನಂಗೆ ನಾವು ಬದುಕಲೇಬೇಕು. ಈಗ ನಮ್ಮ ಜೊತೆ ಇರುವವರು ನಮ್ಮ ಈ ಸಂಘಟನೆಯಲ್ಲಿ ಈ ಸಮುದಾಯದ ಬಗ್ಗೆ ತುಂಬ ತುಳಿತ ಹೊಂದಿಕೊಂಡು ಹಿಂದೆ ಹೋರಾಟಗಳನ್ನು ರೂಪಿಸಿದಂತಹ ಶ್ರೀಯುತ ನಾರಾಯಣ ನಾಯ್ಕ್ ಉಡುಪಿ ಜಿಲ್ಲೆಯವರು, ಇವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಡ್ತಾರೆ. ಕುಡುಬಿ ಹಕ್ಕೊತ್ತಾಯ ಜಾಥಾದ ನೇತೃತ್ವವನ್ನು ವಹಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೆ ನೆರೆದಿರುವಂತಹ ಸಮಸ್ತ ಸಮಾಜದ ಬಂಧು ಭಗಿನಿಯರೇ, ಈ ಜಾಥಾವನ್ನು ಬೆಂಬಲಿಸಿ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಕುಡುಬಿ ಸಮಾಜೋದಕ ಸಂಘ ರಿಜಿಸ್ಟರ್ಡ್ ಇದರ ಪದಾಧಿಕಾರಿಗಳು, ಸರ್ವ ಸದಸ್ಯರೇ, ವಿವಿಧ ವಾಳ್ಯಗಳ ಗುರಿಕಾರರು ಹಾಗೂ ಸಮಾಜದ ಮುಖಂಡರೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲರಿಗೂ ವಂದಿಸಿಕೊಂಡು ಒಂದೆರಡು ಮಾತುಗಳನ್ನು ಹಾಗೆ ಬಹಳಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂತಹ ನಮ್ಮ ಈ ಕಾರ್ಯಕ್ರಮಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಆರಕ್ಷಕ ಠಾಣಾಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಬಹುಶಃ ಸುಮಾರು 7 ದಶಕಗಳ ಹಿಂದೆ ಏನು ನಾವು ಈ ಸವಲತ್ತನ್ನು ಕಳ್ಕೊಂಡಿದ್ದೇವೆ, ಸಂವಿಧಾನಾತ್ಮಕವಾಗಿ ಸಿಕ್ಕಂತಹ ಸವಲತ್ತನ್ನು ಕಳ್ಕೊಂಡಿದ್ದೇವೆ, ಯಾಕೆ ಇಷ್ಟು ವರ್ಷ ತಡವಾಗಿ ನಾವು ಎಚ್ಚರಗೊಂಡಿದ್ದೇವೆ ಅನ್ನುವಂಥ ಪ್ರಶ್ನೆಗಳು ಸಾಮಾಜಿಕವಾಗಿ ಮೂಡಬಹುದು. ಇಲ್ಲ ಮಿತ್ರರೇ, ಬಿಟ್ಟು ಹೋದಂಥ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಜಾಗೃತಿ ಇರಲಿಲ್ಲ, ಶಿಕ್ಷಣವಂತರಿರಲಿಲ್ಲ, ಅನೇಕ ಸಂಕಷ್ಟದ ಬದುಕಿನ ನಡುವೆ ಕಳೆದು ಹೋದಂಥದ್ದೇನು, ಸಿಕ್ಕಿದ್ದೇನು ಎನ್ನುವಂಥ ಪರಿಕಲ್ಪನೆ ಇಲ್ಲದಂತಹ ಆ ಸಮುದಾಯ ನಮ್ಮದಾಗಿತ್ತು. ಕಾಲಕ್ರಮೇಣ 1972ರಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಸ್ಥಾಪನೆ, ಬೇರೆ ಬೇರೆ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಸಂಘಟನೆ ಕಟ್ಟಿಕೊಂಡು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ. ಆದರೆ ನಮ್ಮ ಹೋರಾಟ ಇಲ್ಲಿಯ ತನಕ ಹೋರಾಟ ಶಾಂತ ಸ್ವಭಾವದ, ಸೌಮ್ಯತೆಯಿಂದ ಕೂಡಿರುವಂತಹ, ಕೇವಲ ಶಾಂತ ರೂಪದ ಸೌಮ್ಯತೆಯಿಂದ ಕೂಡಿರುವ ಕೇವಲ ಮನವಿಗಳನ್ನು ಅರ್ಪಿಸಿ ಬೇಡುವ ಸ್ಥಿತಿಯಲ್ಲಿ ಇಲ್ಲಿಯ ತನಕ ನಡೆಕೊಂಡು ಬಂತು ಈ ಸಮುದಾಯ ಸಂಘಟನೆಗಳು. ಸುಮಾರು 70 ವರ್ಷಗಳ ತನಕ ಮನವಿಗಳ ಅರ್ಪಣೆಯ ಕಾಡುವ ಪರಿಸ್ಥಿತಿಯಲ್ಲಿ ಮನವಿಗಳನ್ನು ಅರ್ಪಿಸಿಕೊಂಡು ಇಷ್ಟು ತನಕ ನಾವು ಕಾಯ್ತಾ ಇತ್ತು. ಜನಾಂಗ ಹಿಂದೆ ಇತ್ತು ಎನ್ನುವಂಥ ಪರಿಕಲ್ಪನೆ ಇತ್ತು, ಒಂದಿಷ್ಟು ಮಾಹಿತಿ ಇತ್ತು. ಅದೇ ಆ ಸಮಗ್ರ ಮಾಹಿತಿಯನ್ನು ಸುಮಾರು 1901ರಿಂದ ಹಿಡಿದು ಇಲ್ಲಿಯ ತನಕ ಸಮಗ್ರ ದಾಖಲೆಗಳನ್ನು ಶ್ರೀ ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ ಅದನ್ನು ಹುಡುಕಿ ರಾಜ್ಯ ಮಟ್ಟದ, ಕೇಂದ್ರ ಮಟ್ಟದ ಬೇರೆ ಬೇರೆ ದಾಖಲೆಗಳನ್ನು ಹುಡುಕಿ ಎಲ್ಲಿ ತಪ್ಪಿ ಹೋಯಿತು, ಎಲ್ಲಿ ಅನ್ಯಾಯ ಏಕೆ ಹೀಗಾಯಿತು ಅನ್ನುವಂಥ ಸಮಗ್ರ ಮಾಹಿತಿಯೊಂದಿಗೆ ಜನರನ್ನು ಸಂಘಟಿಸಿ ನ್ಯಾಯಯುತವಾಗಿ ಏನು ಕಳ್ಕೊಂಡಿದ್ದೇವೆ ಅದನ್ನು ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಮುದಾಯ ಇವತ್ತು ಬೀದಿಗಿಳಿದಿದೆ. ಸಂವಿಧಾನದ ಅನುಚ್ಛೇದ 341 ಪ್ರಕಾರ ಕುಡುಬಿ ಸಮುದಾಯಕ್ಕೆ 1900 ಸಂವಿಧಾನದ ಪರಿಶಿಷ್ಟ ಜಾತಿಗಳು ಆದೇಶದಲ್ಲಿ ಸಾಮಾಜಿಕ ರಕ್ಷಣೆಯ ಹಕ್ಕನ್ನು ನೀಡಲಾಗಿತ್ತು. 1956ರಲ್ಲಿ ಸಂವಿಧಾನದ ತಿದ್ದುಪಡಿ ಸಂದರ್ಭದಲ್ಲಿ ತಿದ್ದುಪಡಿಯಲ್ಲಿ ಆಗಿರತಕ್ಕಂಥ ತಪ್ಪಿನಿಂದಾಗಿ ನಮ್ಮ ಜಾತಿ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡುಂಬನ್ ಅಂತ ಉಲ್ಲೇಖ ಆಗಿ ನಮ್ಮ ಸಮುದಾಯ ಆ ರಕ್ಷಣೆಯ ಹಕ್ಕನ್ನು ಕಳ್ಕೊಂಡಿತ್ತು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಕಳೆದ 50 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದೆ. ಆ ಹೋರಾಟವನ್ನ ಇದೀಗ ಜಿಲ್ಲಾ ಸಂಘಟನೆಯು ಬೇರೆ ರೂಪದಲ್ಲಿ ಮಾಡಿಕೊಂಡು ನಾವು ಮನವಿಗಳನ್ನು ಅರ್ಪಿಸಿ ಸಾಕಾಯಿತು. ಅದನ್ನು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ದಾಖಲೆಗಳ ಸಹಿತ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ರಾಷ್ಟ್ರಪತಿಗಳಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಜೊತೆಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ
ಮಂತ್ರಿಗಳಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎರಡೂ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಕೂಡ ಈ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯ ವಾಸಿಸುತ್ತಿದ್ದು ಸಮುದಾಯ ಸಂವಿಧಾನದ ತಿದ್ದುಪಡಿ ಇಲ್ಲದ ದೋಷದಿಂದಾಗಿ ಹಕ್ಕು ವಂಚಿತವಾಗಿ ಎನ್ನುವಂತಹ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೇವೆ. ಈಗ ಹಿಂದೆ ಕೂಡ ನಮ್ಮ ಸಮುದಾಯದ ಬಗ್ಗೆ ವರದಿಗಳು, ಅಧ್ಯಯನಗಳು, ಬೇರೆ ಬೇರೆ ವರದಿಗಳು ಕೂಡ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬೇಕು ಎನ್ನುವಂತಹ ಉಲ್ಲೇಖವನ್ನು ಮಾಡಿವೆ. ರಾಜ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ ಆಗಿರತಕ್ಕಂಥ ಅನ್ಯಾಯದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶೀಘ್ರವಾಗಿ ವರದಿಯನ್ನು ಸಲ್ಲಿಸಬೇಕು. ಜೊತೆಗೆ ಕೇಂದ್ರ ಸರ್ಕಾರ ನಮ್ಮ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸಂವಿಧಾನದ ತಿದ್ದುಪಡಿಯಲ್ಲಿ ಆಗಿರತಕ್ಕಂತಹ ಲೋಪಗಳನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ಕ್ರಮ ವಹಿಸಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಬರುವಂತಹ ಅಧಿವೇಶನದಲ್ಲಿ ಸಮುದಾಯಕ್ಕೆ ಆಗಿರತಕ್ಕಂತಹ ತಿದ್ದುಪಡಿಯಲ್ಲಿ ಆಗಿರತಕ್ಕಂತಹ ಲೋಪದಿಂದ ಆಗಿರತಕ್ಕಂತಹ ಅನ್ಯಾಯವನ್ನ ಸರಿಪಡಿಸಲು ಸೂಕ್ತ ತಿದ್ದುಪಡಿಯನ್ನು ಮಾಡಬೇಕು ಎನ್ನುವಂತ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಬ್ರಿಟಿಷ್ ಸರ್ಕಾರ ಕೂಡ ಕೊಡ ಮಾಡಿದಂತಹ ಈ ನಮ್ಮ ಸಾಮಾಜಿಕ ರಕ್ಷಣೆ ಹಕ್ಕನ್ನ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನ ಪರಿಶೀಲಿಸಿ ನಮ್ಮ ಅಪೇಕ್ಷೆಯನ್ನು ಪರಿಶೀಲಿಸಿಕೊಂಡು ನಮಗೆ ಶೀಘ್ರವಾಗಿ ನ್ಯಾಯ ದೊರಕಿಸಿಕೊಡ್ಬೇಕು. ಜೊತೆಗೆ ನಮ್ಮ ಹಕ್ಕನ್ನು ನಮಗೆ ವಾಪಸ್ ಮರಳಿ ಕೊಡಬೇಕು ಎನ್ನುವಂತಹ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ನೇತಾರರು, ಲೋಕಸಭಾ ಸದಸ್ಯರು ನಮ್ಮ ಜೊತೆ ದಣಿಗೂಡಿಸಿ ರಾಜ್ಯ ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ನಮ್ಮ ಸಮುದಾಯದ ಬಗ್ಗೆ ಉಲ್ಲೇಖ ಮಾಡಬೇಕು. ಜೊತೆಗೆ ಈ ಅನ್ಯಾಯದ ಬಗ್ಗೆ ಹೋರಾಟ ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಎನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ನಾನು, ಜೊತೆಗೆ ಜಿಲ್ಲೆಯ ಕೃಷ್ಣ ಕೊಂಪದವ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶೇಖರಗೌಡ ಬಜ್ಪೆ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುಂದರಗೌಡ ಕಡನೆಲೆ, ಜೊತೆಗೆ ಜಿಲ್ಲಾ ಕೋಶಾಧ್ಯಕ್ಷರ ರಾಮಗೌಡರು, ಜೊತೆ ಕಾರ್ಯದರ್ಶಿ ಸುರೇಶ್ ಮತ್ತು ಕಾರ್ಯಕಾರಿ ಸಮಿತಿ, ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ 24 ಸಮುದಾಯದ ಕೂಡುಗಟ್ಟುಗಳಿದ್ದು ಆ ವಾಳ್ಯಗಳ ಗುರಿಕಾರರುಗಳು, ಜೊತೆಗೆ ಬೇರೆ ಬೇರೆ ಸಂಘಟನೆಯ ಪ್ರಮುಖರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಪ್ರಸಾದರು ಹೇಳಿದ ಹಾಗೆ ನಾವು ಈ ಹೋರಾಟದಲ್ಲಿ ಭಗೀರಥ ಪ್ರಯತ್ನ ಮಾಡ್ತಾ ಇದ್ದೇವೆ. 70 ವರ್ಷದಿಂದ ನಮ್ಮ ಹಿರಿಯರು ಈ ಹೋರಾಟ ಮಾಡ್ತಾ ಇದ್ದೇವೆ. ಆದರೂ 65 MLAಗಳಿಗೆ, 24 MP ಗಳಿಗೆ, ಬೇರೆ ಬೇರೆ ಅಧಿಕಾರಿಗಳಿಗೆ ಬೇಕಾದಷ್ಟಂತ ಮನವಿ, ನಮ್ಮದಂತ ಏನಂತ ಹೇಳಿ ಎಲ್ಲ ಬರವಣಿಗೆಯನ್ನು ಮನವಿ ಕೊಟ್ಟಿದ್ದೇವೆ. ಯಾರೂ ಇದನ್ನು ಪರಿಗಣಿಸಲಿಲ್ಲ. ಎಲ್ಲ ಸರಗಳು ಭರವಸೆ ಮೂಲಕ ನಮ್ಮನ್ನು ಕಡೆಗಣಿಸಿದ್ದಾರೆ. ಆದ್ದರಿಂದ ಇದು ನಾವು ಸಂವಿಧಾನ ಪ್ರಕಾರ ಈ ರೀತಿ ಆಗಿದೆ ಅಂತ ಹೇಳಿ ಇದರ ಮೂಲವನ್ನು ಹುಡುಕಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಂಘವು ನಮ್ಮ ಹಕ್ಕು ಎಲ್ಲಿ ಬಿಟ್ಟು ಹೋಗಿದೆ, ಯಾತಕ್ಕಾಗಿ ಬಿಟ್ಟು ಹೋಗಿದೆ ಅಂತೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಸಂವಿಧಾನ ಪ್ರಕಾರ ಇರುವಂತಹ 341 ಪ್ರಕಾರ ಇರುವಂತಹ ಹಕ್ಕನ್ನು ನಾವು ಪಡೆಯುವಲ್ಲಿ ನಮ್ಮಲ್ಲಿ ಸಮಾಲೋಚನೆ ಮಾಡಿದರು. ಸಮಾಲೋಚನೆ ಮಾಡುವಾಗ ನಾವು ಸಂಘಟನೆಯ ಮೂಲಕ ನಾವು ಇವರು ಪಡೆದುಕೊಳ್ಳುವಂತ ಹೇಳಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಾಳ್ಯಗಳ ಒಕ್ಕೂಟದ ಸದಸ್ಯರು ಮತ್ತು ಸಂಘ ಸಂಸ್ಥೆಯ ಸದಸ್ಯರು ಮೇಲಾಗಿ ನಾವು 2 ಜಿಲ್ಲೆಯನ್ನು ಸಂಘಟಿಸಲಿಕ್ಕೆ ಅಸಾಧ್ಯವಾದ ಕಾರಣ ಇದನ್ನು ತಿಳಿದು ಸ್ವಯಂ ಪ್ರೇರಣೆಯಿಂದಾಗಿ ಉಡುಪಿ ಜಿಲ್ಲೆಯ ಪದಾಧಿಕಾರಿಗಳು ನಮ್ಮೊಟ್ಟಿಗೆ ಸೇರಿದ್ದಾರೆ. ಆದ್ದರಿಂದ ಇವತ್ತು ಹೋರಾಟದ ಜಿಲ್ಲಾ ಕೃಷ್ಣ ಪ್ರಸಾದ್ ಹೇಳಿದಂತೆ, ಅಧ್ಯಕ್ಷರು ಹೇಳಿದಂತೆ, ಇದು ಆರಂಭ ಮಾತ್ರ. ಇದನ್ನು ನಾವು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಮ್ಮ ಸಮುದಾಯವನ್ನು ಕಡೆಗಣಿಸದೆ ನಮ್ಮ ಪರಿಸ್ಥಿತಿಯನ್ನು ಅರ್ಥವಿಸಿಕೊಂಡು ಸಂವಿಧಾನವನ್ನು ಸರಿಯಾಗಿ ನೀವು ಈ ಭಾರತ ದೇಶದಲ್ಲಿ ಜಾರಿಗೆ ತರುವುದಿದ್ದರೂ ನಮ್ಮನ್ನು ಪರಿಗಣಿಸಿ, ನಮ್ಮನ್ನು ಕೈಬಿಡಬೇಡಿ. ನಾವು ಒಪ್ಪತ್ತಿನ ಊಟಕ್ಕೂ ದುಡಿದೇ ತಿನ್ನುವ ಜನಾಂಗದವರು. ಹಾಗಿರುವಾಗ ನಮ್ಮ ಈ ಆಚರಣೆ ನೋಡಿ ನಮ್ಮ ಪರಿಸರಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಖಂಡಿತ ಗೊತ್ತುಂಟು, ಎಲ್ಲ MLAಗಳಿಗೆ MP ಗಳಿಗೆ ಖಂಡಿತ ಗೊತ್ತುಂಟು. ಅವರನ್ನು ಕೇಳಿ ಎಲ್ಲ ಸವಿಸ್ತಾರವಾಗಿ ತಿಳಿಸ್ತಾರೆ. ಆದ್ದರಿಂದ ನಮಗೆ ಈಗ ಭರವಸೆ ಖಂಡಿತ ಇದೆ. ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮದ ಹಕ್ಕನ್ನು ಖಂಡಿತವಾಗಿ ಪಡೆಯುವರೆಂಬ ಭರವಸೆಯು ಈಗ ನಮಗೆ ಆಗಿದೆ. ಇವತ್ತಿನ ಹಕ್ಕೊತ್ತಾಯ ಜಾಥಾ ಇಲ್ಲಿಯವರೆಗೆ ನಿಲ್ಲುವುದಿಲ್ಲ. ಇದು ಆರಂಭ ಮಾತ್ರ. ನಾವು ನಮ್ಮ ಹಕ್ಕನ್ನು ಪಡೆಯುವ ತನಕ ನಮ್ಮ ಈ ಯುವ ಜನಾಂಗ
ಈಗ ಒಗ್ಗಟ್ಟಾಗಿ ಹೋರಾಡುವುದೆಲ್ಲ ನಮಗೆ ಮನವರಿಕೆ ಮಾಡಿದ್ದಾರೆ. ನಾವು ಖಂಡಿತವಾಗಿ ಇದನ್ನು ಸಿಗುವ ತನಕ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಮಾಧ್ಯಮ ಮೂಲಕ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮನವಿ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮನ್ನು ಕಡೆಗಣಿಸಬೇಡಿ, ನಮ್ಮನ್ನು ಪರಿಗಣಿಸಬೇಡಿ, ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಹೇಳಿ ಮಾಧ್ಯಮ ಮೂಲಕ ನಿಮಗೆ ಎಲ್ಲರಿಗೆ ಮನವರಿಕೆ ಮಾಡಿದಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಈ ಹಕ್ಕನ್ನು ದಯಮಾಡಿ ನೀವು ಪರಿಗಣಿಸಿ ಅಂತ ಹೇಳಿ ಮಾಧ್ಯಮ ಮೂಲಕ ನಾವು ಕೇಳಿಕೊಳ್ತೇವೆ. ಸರ್ಕಾರ ಇದ್ದಂತಹ ಹಕ್ಕನ್ನು ಪುನರಪಿ ಪಡೆಯಲು ನಾವು ಜ್ಯೋತಿ ವೃತ್ತದಿಂದ ಇಡೀ ವಿಧಾನಸೌಧರಿಗೆ ಹಕ್ಕೊತ್ತಾಯ ಜಾಥಾವನ್ನು ಹಮ್ಮಿಕೊಂಡೆವು. ಬಹುಶಃ ಸಮುದಾಯದ ಇತಿಹಾಸದಲ್ಲಿ ಒಂದು ಬೃಹತ್ತಾದ ಒಂದು ಈ ಜಾಥಾ ನಡೆದಿದೆ. ಕಳೆದ 70 ವರ್ಷಗಳಿಂದ ಕಳೆದುಕೊಂಡ ಹಕ್ಕನ್ನು ಮರಳಿ ಪಡೆಯಬೇಕು ಎನ್ನುವಂತಹ ಒಂದು ಉದ್ದೇಶದೊಂದಿಗೆ ನಡೆದಂತಹ ಈ ಜಾಥಾದಲ್ಲಿ ಜಿಲ್ಲೆಯ ಸಮುದಾಯದ ಬಂಧುಗಳು ನಾವು ಯೋಚನೆ ಮಾಡೋಕ್ಕಿಂತ ಜಾಸ್ತಿ ರೀತಿಯಲ್ಲಿ ಸೇರಿಕೊಂಡು ಯಶಸ್ವಿಗೊಳಿಸಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನು ಪರಿಶೀಲಿಸಿಕೊಂಡು ಸೂಕ್ತ ತಿದ್ದುಪಡಿ ತರಬೇಕು. ಜೊತೆಗೆ ರಾಜ್ಯ ಸರ್ಕಾರ ಕೂಡ ನಮಗೆ ಸಂವಿಧಾನದ ತಿದ್ದುಪಡಿ ಸಂದರ್ಭದಲ್ಲಿ ಅನ್ಯಾಯ ಆಗಿದೆ ಎನ್ನುವಂತಹ ವಿಚಾರವನ್ನು ಕೇಂದ್ರ ಸರ್ಕಾರಕ್ಕೆ ವರದಿಯ ಮೂಲಕ ಸಲ್ಲಿಸಬೇಕು. ಈ ಮೂಲಕ ಆದಂತಹ ಅನ್ಯಾಯವನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕಂತ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಬಗ್ಗೆ ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿದ್ದೇವೆ. ಈ ಸೇವಾ ಸಂಘದಿಂದ ಹಾಕಿಕೊಂಡಿರುವಂಥ ಹಕ್ಕು ಒತ್ತಾಯ ಅಂದರೆ ಜನಗಳು ತಿಳಿದಲ್ಲ, ಎಲ್ಲೂ ನಾವು ಹಾಕಿಕೊಂಡ ಅಲ್ಲಲ್ಲ, ನಮ್ಮ ಸಮುದಾಯ ಸ್ವಯಂ ಪ್ರೇರಣೆಯಾಗಿ ಈ ವರದಿಯನ್ನು ನೋಡಿ ನಾವು ಇದನ್ನು ಒಂದು ಜಾಥಾ ಮೂಲಕ ಹಕ್ಕೊತ್ತಾಯ ಮಾಡಬೇಕಂತ ಹೇಳಿ ನಮ್ಮ ಈ ಸಂಘದ ಮೂಲಕ ಅಲ್ಲ, ಇಡೀ ಸಮುದಾಯದ ಒತ್ತಾಯದ ಮೇರೆಗೆ ನಾವು ವಾಳ್ಯಗಳ ಒಕ್ಕೂಟ, ಸಂಘ ಸಂಸ್ಥೆಗಳ ಒಕ್ಕೂಟ ಮತ್ತು ನಮ್ಮ ರಾಜ್ಯ ಸಂಘ ಸರ್ಕಾರವು 75 ವರ್ಷದಿಂದ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂಥ ದಾಖಲೆಯನ್ನು ಅವರು ಸಂಗ್ರಹಿಸಿದ ದಾಖಲೆ ಪ್ರಕಾರ ಇದೇನು ನಮ್ಮ ಹಕ್ಕು ಏನು ಉಂಟ ನಾವು ಈ ಪಡೆಯುವಲ್ಲಿ ಯಶಸ್ವಿ ಆಗುತ್ತದೆ ಅಂತ ಹೇಳಿ ಇವತ್ತಿನ ಹಕ್ಕೊತ್ತಾಯ ಜಾಥಾದಿಂದ ನಮಗೆ ಭರವಸೆ ಆಯಿತು. ಆದರೆ ಮಾಧ್ಯಮ ಮೂಲಕ ನಾವು ಈ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರಕ್ಕೂ ನಾವು ಈ ಮೂಲಕ ಒಂದು ಮನವಿ ಕೊಡುವುದು, ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಭಾರತ ಸರ್ಕಾರದ ಪ್ರಜೆಯೆಂದು ತಿಳಿದು ನೀವು ಈ ಬ್ರಿಟಿಷರು ಕೊಟ್ಟಂಥ ಹಕ್ಕನ್ನು ನಮಗೆ ಖಂಡಿತವನ್ನು ಬಿಡಬೇಡಿ. ನಮ್ಮ ಪರಿಸ್ಥಿತಿ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತುಂಟು. ಇವರಿಗೂ ಮಾಧ್ಯಮದವರು ಸಹ ನಿಮ್ಮನ್ನು ಸಹ ಮನವಿ ಮಾಡೋದು, ನಮ್ಮ ಈ ಹಳ್ಳಿ ಮೂಲೆಯಲ್ಲಿ ನಮ್ಮ ಸಮಾಜದ ಎಲ್ಲ ಪರಿಸ್ಥಿತಿಯಲ್ಲಿ ನೋಡಿ ಇದನ್ನು ನೀವು ಮಾಧ್ಯಮ ಮೂಲಕವಾದರೂ ನೀವು ಸಹಕಾರ ಮಾಡಿ ನಮ್ಮ ಜನರ ಪರಿಸ್ಥಿತಿಯನ್ನು ಅವರಿಗೆ ಅರ್ಥೈಸಲಿ ಮನವರಿಕೆ ಮಾಡುವ ಎಂದರೆ ನಿಮ್ಮ ಸಹಕಾರವನ್ನು ನಾವು ಸಹ ಈ ಮೂಲಕ ಕೇಳಿಕೊಳ್ತೇವೆ. ಅಂದರೆ ನಾವು ಒಬ್ಬರೊಬ್ಬರಾಗಿ ಈ ಹೋರಾಟ ಮಾಡುವ ಮುಂಚೆನೇ ಇಲ್ಲ, ನಾವು ಅಷ್ಟು ನಮ್ಮಲ್ಲಿ ಯಾರು ಈ ಶ್ರೀಮಂತರಲ್ಲ, ಎಲ್ಲರೂ ಹಗಲು ರಾತ್ರಿ ಅನ್ನೋದೇ ದುಡಿದೇನು ಸಂಪಾದನೆ ಮಾಡಿ ಈ ಹೋರಾಟಕ್ಕೆ ಇಳಿದದು. ಇವತ್ತಿನ ಜಾತಕ್ಕೂ ಒಬ್ಬೊಬ್ಬರು ಖರ್ಚು ಮಾಡಿದಲ್ಲ, ದುಡಿದಂಥ 10 ರೂಪಾಯಿ ಒಟ್ಟೆಲ್ಲ ವಂತಿಗೆ ಅಂತ ಹೇಳಿ ಆಯಾ ವಾಲ್ಯದವರು ಗುರಿಕಾರದವರು ವಂತಿಗೆ ಮೂಲಕ ಮನೆಗೆ ಇಷ್ಟೇ ಅಂತ ಹೇಳಿ ಅವರ ವಂತಿಗೆ ರೂಪದಲ್ಲಿ ಈ ರೀತಿಯಲ್ಲಿ ಹೋರಾಟ ಮಾಡಿದೆವು. ಬೇರೆ ದಾರಿಯ ನಮಗೆ ಇಲ್ಲ, ಬೇರೆ ಸಂಪತ್ತು ಇಲ್ಲ. ಆದ್ದರಿಂದ ಈ ಸಂವಿಧಾನದಲ್ಲಿ ನಾವು ಪರಿಗಣಿಸಿದರೆ ಒಪ್ಪತ್ತಿನ ಊಟಕ್ಕಾದರೂ ನಾವು ಒಳ್ಳೆದ ರೀತಿ ಮಾಡಬಹುದು ಅಂತ ಹೇಳಿ ನಾವು ಹೋರಾಟ ಹೀಗೆ ಮುಂದೆ ನಮ್ಮ ಮುಂದಿನ ಪೀಳಿಗೆ ಭವಿಷ್ಯ ಇಲ್ಲದಾಗೆ ಆಗ್ತದೆ. ಈಗೆಯೂ ನಮಗೆ ಯಾವ ಇದರಲ್ಲಿ ಹೋದರೂ ನಮಗೆ ಏನೂ ಸಿಗುವುದಿಲ್ಲ, ಎಲ್ಲಿ ಹೋಗಿದ್ರೂ ನಮಗೆ ಕೆಲಸನೂ ಸಿಗುವುದಿಲ್ಲ. ನಮ್ಮ ಸಮುದಾಯಕ್ಕೆ ಪ್ರವರ್ಗ 1ರಲ್ಲಿ ಹಾಕಿದ್ದಾರೆ, ಅದರಲ್ಲಿ ಹೋಗುವಾಗ ಎಲ್ಲ ಸಮುದಾಯದಲ್ಲೂ ಭರ್ತಿ ಆಗ್ತಾರೆ. ನಾವು ನಮ್ಮ ಮಕ್ಕಳು ಈ ಕಚೇರಿಗೆಲ್ಲ ಅಳೆದು ಎಲ್ಲಿ ಹೋದರೂ ಇವರಿಗೆ ನಮಗೇನು ಇಲ್ಲ, ಬರಿಗೈಲಿ ಇದ್ದೇವೆ, ಎಷ್ಟೋ ಕಲಿತ ಮಕ್ಕಳು ಹಾಗೆ ಇದ್ದಾರೆ. ಆಗಿರುವಾಗ ಇವತ್ತಿನ ಹಕ್ಕೊತ್ತಾಯ ಜಾಥಾವು ಯಶಸ್ವಿಯಾಗಲಿಕ್ಕೂ ನೀವು ಸಮುದಾಯ ನೀವು ಕಾರಣ ಈ ಸಮುದಾಯ ಕಾರಣಕ್ಕೆ ನೀವು ಈ ಮಾಧ್ಯಮದವರು ಕಾರಣ ಆಗಿದೆ. ನಿಮಗೆ ಸಹ ಧನ್ಯವಾದ ಹೇಳ್ತಾ ನಮ್ಮ ಪರಿಚಯವನ್ನು ಸರಿಯಾಗಿ ಜನಪ್ರತಿನಿಧಿಗಳ ಅರ್ಥವಿಷ ಹಾಗೆ ತಿಳಿಸಿ ಅಂತ ಹೇಳಿ ಒಂದು ನಿಮ್ಮಲ್ಲಿ ಮನವಿ ಮಾಡ್ತಾ ಇಲ್ಲಿ ಬಂದಂಥ ಎಲ್ಲ ಸಮಾಜ ಬಾಂಧವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಾಮದೇವ ಕುಡುಮಿ ಅಂತ ಹೇಳಿದ್ರೆ ಅರ್ಥ ಕೃಷಿ ಅಂತ ಅರ್ಥ. ಕುಡುಬಿಯರ ಮೂಲ ಕಸುಬು ಕೂಡ ಕೃಷಿ. ಆ ಕೃಷಿಯಲ್ಲಿ ತೊಡಗಿಸಿಕೊಂಡು ಆ ಕೃಷಿಯಲ್ಲಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ಮುಡುಪಾಗಿಟ್ಟಂತಹ ಶ್ರೀನಿವಾಸ್ ಕೂಡ ಇವರು ನಮ್ಮ ಜೊತೆಗಿದ್ದಾರೆ. ಬಹಳ ಮುಖ್ಯವಾಗಿ
ನಮ್ಮ ತುಳುನಾಡಿನ ಒಂದು ಸಾಹಸಮಯ ಒಂದು ಕ್ರೀಡೆ ಅದು ಕಂಬಳ. ತನ್ನ ಬಾಲ್ಯದಲ್ಲಿ ಕಂಬಳ ಕೋಣಗಳನ್ನು ಸಾಕುವ, ತನ್ನ ಮೂಲಕ ಅವುಗಳನ್ನು ಪೋಷಿಸುವ, ಅವುಗಳನ್ನು ಪ್ರೀತಿಸುವ ಜೊತೆಗೆ ಗದ್ದೆಯಲ್ಲಿ ಅವುಗಳಿಂದ ಓಡಾಟದ ವೇಗವನ್ನು ಪಡೆಯುವಂಥ ಚಾಕ್ಯಚಕ್ಯತೆಯನ್ನು ಹೊಂದಿರುವವರು ಶ್ರೀನಿವಾಸ ಗೌಡರು. ಅವರು ಇವತ್ತಿನ ಈ ಉಡುಪಿ ಹಕ್ಕೊತ್ತಾಯ ಜಾಥಾದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ತನ್ನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು ಹಲವು ಪ್ರಶಸ್ತಿಗಳಿಗೆ, ಹಲವು ಸನ್ಮಾನಗಳಿಗೆ ಭಾಜನರಾದವರು. ಜೊತೆಗೆ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ವಿಜೇತರು ಕೂಡ ಶ್ರೀನಿವಾಸ ಗೌಡರು. ಅವರನ್ನು ಪ್ರೀತಿಪೂರ್ವಕವಾಗಿ ಇಲ್ಲಿ ಬರಮಾಡಿಕೊಳ್ತಾ ಇವತ್ತಿನ ಈ ಜಾಥಾದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಹಕ್ಕಜ್ಯೋತ ಜಾಥಾ ಒಂದು ನಮ್ಮ ಎಲ್ಲರೂ ಕೂಡು ಕಟ್ಟಿನ ಎಲ್ಲರೂ ಬಂದು ಈ ಜಾಥಾದಲ್ಲಿ ಭಾಗವಹಿಸಿದರೆ ತುಂಬ ಸಂತೋಷ ವಿಷಯ. ಯಾಕಂದರೆ ನಮಗೂ ಕೂಡ ನ್ಯಾಯ ದೊರಕಿಸಬೇಕು, ನಮಗೊಂದು ಈ ಇದರಲ್ಲಿ ಒಂದು ನ್ಯಾಯ ಸಿಗಬೇಕಂತ ಎಲ್ಲರೂ ಒಟ್ಟುಗೂಡಿ ವಾಲ್ಯದ ಗುರ್ಕರು ಮತ್ತು ಎಲ್ಲರೂ ಜನರೆಲ್ಲ ಒಟ್ಟುಗೂಡಿ ನಾವು ಹಕ್ಕಜ್ಯೋತ ನ್ಯಾಯ ಸಿಗೋವರೆಗೂ ಹೋರಾಡ್ತೇವೆ ನಾವು ಅಂತ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ.